ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ರುಚಿ ರುಚಿ ಸವಿರುಚಿ. ಈ ದಿನ ಯಾವ ರುಚಿ ಹೇಳೇ ನನ್ನ ಓ ಸಖಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ನನ್ನ ಸಖಿ ಅಂದರೆ ಶ್ರೀಮತಿ ಶ್ಯಾಮಲಾ ಗಣೇಶ್ ಅವರು ಯಾವ ರುಚಿಕರವಾದಂಥ ವಿಭಿನ್ನ ರೀತಿಯಾದಂಥ ಖಾದ್ಯ ಹೇಳ್ಕೊಡ್ತಾರೆ ಅಂತ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಿಮ್ಮ ಸಖಿಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ನಮ್ಮ ಸಖಿಗೆ ಮತ್ತೆ ವೀಕ್ಷಕರಿಗೆ ಒಂದು ಎಲ್ಲರಿಗೂ ಉಪಯೋಗವಾಗುವಂತಹ ಮನೆಯಲ್ಲೇ ಇರುವಂತದ್ದು ತುಂಬಾ ಸುಲಭವಾದಂತಹ ಐಟಮ್ಸ್ ಇಂದ ಒಂದು ಸಿಹಿ ಖಾದ್ಯ ಸ್ಟಾರ್ಟಿಂಗ್ ಮಾಡೋಣ ಅಂತಿದ್ದೀನಿ. ಸಿಹಿ ಖಾದ್ಯ ತುಂಬಾ ಸುಲಭ, ಬೇಗ ಆಗುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಸಾಮಾನ್ಯ ನಾವು ಎಲ್ಲರೂ ಶುಭ ಕಾರ್ಯಗಳಿಗೆ ಯಾವ ಎಲೆಯನ್ನು ಉಪಯೋಗಿಸ್ತೇವೆ ಹೇಳಿ? ಎಲೆ ನಾವಿಗೆ ದೇವರಿಗೆ ಏನಾದರೂ ಇಡ್ತೇವೆ ಅಂದ್ರೆ ಬಾಳೆ ಎಲೆ, ಇಲ್ದಿದ್ರೆ ಎಲ್ಲ ಊಟ ಎಲ್ಲ ಆದ್ಮೇಲೆ ಕೊಡುವಂಥದ್ದು ವೀಳ್ಯದೆಲೆ. ಅದು ಎಲ್ಲ ಕಾರ್ಯ ಶುಭ ಸಮಾರಂಭಗಳಿಗೂ ಬೇಕು. ಅದು ನಾವು ಕೆಲವು ಶುಭ ಸಮಾರಂಭದಲ್ಲಿ ಫಂಕ್ಷನ್ಗಳಲ್ಲಿ ತುಂಬ ತಂದು ಮತ್ತೆ ವೇಸ್ಟ್ ಆಗ್ಬೋದು. ಅದನ್ನು ಉಪಯೋಗಿಸಿ ಏನು ಮಾಡೋದು, ಕೆಲವರು ಬಾಡಿಸಿ ಹಾಗೆ ಬಿಸಾಡ್ತಾರೆ. ಅದರಿಂದ ಎರಡು ಸುಲಭವಾದಂತಹ ವೈವಿಧ್ಯ ಅಂದ್ರೆ ವೀಳ್ಯದೆಲೆಯಿಂದ ಉಪಯೋಗಿಸಿ ಮಾಡುವಂತದ್ದು. ಇದು ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಆರೋಗ್ಯಕ್ಕಂತೂ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು. ಜೀರ್ಣ ಶಕ್ತಿಗಂತೂ ತುಂಬಾ ಒಳ್ಳೆಯದು. ಬಾಣಂತಿಯರಿಗಂತೂ ಅದು ಕೊಟ್ಟೇ ಕೊಡ್ತಾರೆ, ಅದು ಎಲ್ರಿಗೂ ಗೊತ್ತಿರೋದು. ಈಗ ಅದರಿಂದ ಏನ್ ಮಾಡ್ತಾ ಇದ್ದೀರಿ? ಸ್ವೀಟ್ ಮಾಡ್ತಾ ಇದ್ದೀನಿ. ಆಶ್ಚರ್ಯ ಆಗ್ತಾ ಇದೆಯಾ? ವೀಳ್ಯದೆಲೆ ನನ್ಗೆ ಹಾಗಾದ್ರೆ ಸ್ವೀಟ್ ಬೀಡ ಹೇಳ್ಕೊಡ್ತಾ ಇದ್ದೀರಿ? ಸ್ವೀಟ್ ಬೀಡ ಅಂತ ಹೇಳೋದಕ್ಕಾಗಲ್ಲ, ಇದು ಲಡ್ಡುನಾ? ಹೌದು, ವೀಳ್ಯದೆಲೆಯಿಂದ ಲಡ್ಡು. ವೀಳ್ಯದೆಲೆ ಫ್ಲೇವರ್ ಸಿಗುತ್ತೆ ಬಾಯಿಗೆ. ತುಂಬಾ ಆಶ್ಚರ್ಯಕರ. ನೋಡೋಣ ಹೇಗಿರುತ್ತೆ. ಈಗಂತೂ ಕುತೂಹಲ ಜಾಸ್ತಿ ಆಯ್ತು. ಶುರು ಮಾಡೋಣ. ಫಸ್ಟ್ ಇದಕ್ಕೆ ಬೇಕಾಗಂತೂ ಸಿಂಪಲ್ ಒಂದು 5 ಐಟಮ್ಸ್ ಇದ್ರೆ ಸಾಕು. ಹೇಳ್ತಾ ಇದ್ದೀನಿ. ಹೇಳಿ. ಬೆಲ್ಲ, ಕಾಯಿ ತುರಿ, ಇದು ನಾವು ಮೌತ್ ಫ್ರೆಶ್ನರ್ ಅಂತ ಹೇಳ್ಬೋದು, ಅಥವಾ ಸೋಂಪು ಇದೆಲ್ಲ ಹಾಕಿದೆ. ಕಾಯಿ ತುರಿ ಹಾಕಿರೋ ಫ್ಲೇವರ್ದು. ಮತ್ತೆ ಇದು ಒಳ್ಳೆಯದು, ಇದು ಸಹ ಹೆಲ್ತಿಗೆ ಒಳ್ಳೆಯದು. ಗುಲ್ಕನ್, ಇದು ಗುಲಾಬಿ ದಳದಿಂದ ಮಾಡಿರ್ತಾರೆ ಜೇನುತುಪ್ಪ. ಇದು ನಮಗೆ ಜೀರ್ಣಶಕ್ತಿಗೆ ಮತ್ತೆ ಬಾಯಿ ಹುಣ್ಣಾದ್ರೂ ಸಹ ತಿಂತೇವೆ, ತುಂಬಾ ಒಳ್ಳೆಯದು. ಫ್ಲೇವರ್ ಬಾಯಿ ಹುಣ್ಣಾದ್ರೂ ಒಳ್ಳೆಯದು. ಹೌದು, ಬಾಯಿ ಹುಣ್ಣಿಗೆ ಅದನ್ನು ತಿಂದ್ರೆ ಬೇಗ ಹೋಗುತ್ತೆ ಗುಣ. ಮತ್ತೆ ಮಿಲ್ಕ್ ಶೇಕ್ ಸಹ ಮಾಡ್ಬೋದು ಅದರಿಂದ. ಹೌದು. ಮತ್ತೆ ಇದಕ್ಕೆ ಮುಖ್ಯ ಬೇಕಾಗಿರುವಂಥದ್ದು ಬೀಟಲ್ ಲೀಫು, ಪಾನ್ ಹಿಂದಿಯಲ್ಲಿ, ಇಂಗ್ಲಿಷಲ್ಲಿ ಬೀಟಲ್ ಲೀಫು, ತುಳುವಲ್ಲಿ ತಾಮಂತ್ರ, ಬಚ್ಚಿರೆ ಹೇಳ್ತೀವಿ. ಇಲ್ದಿದ್ರೆ ವೀಳ್ಯದೆಲೆ, ಕನ್ನಡದಲ್ಲಿ ವೀಳ್ಯದೆಲೆ. ಇದನ್ನ ಉಪಯೋಗಿಸಿ ಒಂದು ಐಟಮ್ಸ್ ಶುರು ಮಾಡೋಣ. ಫಸ್ಟ್ ಈಗ ಒಂದು ಕಡಾಯಿ ಬೇಕು ನನಗೆ. ಕಡಾಯಿ ತಗೊಳ್ಳಿ. ಸೊ ಗ್ಯಾಸ್ ಆನ್ ಮಾಡ್ಕೊಳ್ಳೋದಲ್ಲ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪು ನೀರು ಬೇಕು. ನೀರು ಹಾಕೊಳ್ಳೋದಾ? ಹೌದು. ಓಕೆ, ನೋಡ್ಕೊಳ್ಳಿ. ಸ್ವಲ್ಪ ಹಾಕಿ, ಸಾಕು ಏನಪ್ಪ. ಈಗ ಇದಕ್ಕೆ ಒಂದು 3/4 ಕಪ್ಪು ಬೆಲ್ಲ ಹಾಕೊಳ್ಳೋದು. ಇದು ಕರಗ್ತಾ ಇರಬೇಕು. ಕರಗಿ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂತಂದ್ರೆ ಒಂದೆಳೆ ಪಾಕ ಬರುವಷ್ಟು ಅಷ್ಟು ಇದು ಕುದಿ ಬರಬೇಕು. ಕುದಿ ಬರೆಯೋ ಟೈಮಲ್ಲಿ ನಿಮ್ಗೊಂದು ಸಣ್ಣ ಕೆಲಸ, ಇದನ್ನ ಮಿಕ್ಸಿಗೆ ಹಾಕಿ. ಇದಂತೂ ತೀರಾ ಸಣ್ಣ ಕೆಲಸ. ಇದಕ್ಕೇನು ಹೆಚ್ಚು ಮಸಾಲೆ ಬೇಡ, ತುಪ್ಪ ಇಲ್ಲ, ಹೆಲ್ತಿಗೆ ಒಳ್ಳೇದು. ಬೆಲ್ಲ ಅಂತೂ ಎಲ್ಲರಿಗೂ ಗೊತ್ತು. ಸಕ್ಕರೆಯಲ್ಲಿ ಮಾಡ್ಬೋದು. ಸಕ್ಕರೆಯಲ್ಲಿ ಮಾಡಿದ್ರೆ ನಿಮಗೆ ಗ್ರೀನೇ ಬೇಕು, ಬಣ್ಣ ಇಷ್ಟ ಆದವ್ರಿಗೆ, ಮಕ್ಕಳಿಗೆ ತುಂಬಾ ಬಣ್ಣ ಇಷ್ಟ ಅಂತ ಬೇಕಾದ್ರೆ ಮಾಡ್ಬೋದು. ಅದೇ ದೊಡ್ಡವ್ರು ಎಲ್ಲರೂ ತಿನ್ನೋಂಥದ್ದು ಬೆಲ್ಲ ಒಳ್ಳೇದು. ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ.
ಬೆಲ್ಲ ಸಕ್ಕರೆ ಅಂದರೆ ರಿಫೈನ್ಡ್ ಮಾಡಿರೋದು, ಅದಷ್ಟು ಹೆಲ್ತಿಗೆ ಒಳ್ಳೇದಲ್ಲ. ಸೊ ಫಸ್ಟ್ ನಾವು ಯಾವ್ದ್ರಲ್ಲಿ ಮಾಡ್ತೀವೋ ಅದರಲ್ಲೇ ಹಾಗೆ ಇದಾಗುತ್ತೆ, ರಿಜಿಸ್ಟರ್ ಆದ ಹಾಗೆ. ಸೊ ನೀವು ಯಾವಾಗ ಸಕ್ಕರೆಯಲ್ಲಿ ಮಾಡಿಕೊಟ್ರು ಆವಾಗ ಯಾವಾಗ್ಲೂ ಅದು ಸಕ್ಕರೆಲೇ ಬೇಕು. ಬೆಲ್ಲದಲ್ಲಿ ಮಾಡ್ತೀನಿ ಅಂದ್ರೆ ಅದಕ್ಕೆ ಫುಡ್ ಕಲರ್ ಒಂದು ಗ್ರೀನ್ ಹಾಕಬೇಕು, ಬೇಕಾದ್ರೆ ಕಲರ್ ಅದು ಹಾಕಿದ್ರೆ ನಿಮಗೆ ಗ್ರೀನ್ ಆಗಿ ಕಾಣುತ್ತೆ ಅದು ನೋಡುವಾಗ. ನೀರು ಹಾಕಬೇಕಾ ಇದಕ್ಕೆ? ಬೇಡ ಬೇಡ, ಡ್ರೈ. ಸಾಕಷ್ಟು ಸಾಕು. ಇದು ಸ್ವಲ್ಪ ದಪ್ಪ ಕುದಿ ಬರ್ಬೇಕು ಅಂದ್ರೆ ಒಂದೆಳೆ ಪಾಕ ಬರ್ಬೇಕು, ಒಂದೆಳೆ ಪಾಕ ಬರೋ ಹದದಲ್ಲಿ ಅದನ್ನ ಅಂಟು ಬರ್ತಾ ಇದೆಯಲ್ಲ. ಈಗ ಇದನ್ನ ಕಾಯಿ ತುರಿಯನ್ನು ಹಾಕಿ. ಓ ಎಸ್. ಇದು ಒಂದು ಮುದ್ದೆ ಬರೋವರೆಗೂ ಬಿಸಿ ಮಾಡ್ಕೊಳ್ಬೇಕು. ಅಂದ್ರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಹೀರ್ಕೊಳ್ಬೇಕು. ಹೀರ್ಕೊಂಡಾಗ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ, ಗಟ್ಟಿ ಮುದ್ದೆ ನಮಗೆ. ಈಗ ಇದು ಸ್ವಲ್ಪ ಇದಾಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಇದು ವಿಳ್ಯದೆಲೆನ ಸ್ವಲ್ಪ ಸಣ್ಣ ಹಚ್ಚುತ್ತೀನಿ. ಈ ಇದರಲ್ಲಿ ಒಂದು ನಂಬಿಕೆ ಉಂಟು, ವಿಳ್ಯದೆಲೆಯಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತ. ಮತ್ತೆ ಯಾವಾಗಲೂ ಇದನ್ನ ಚೊಟ್ಟನ್ನ ತೆಗಿಬೇಕು, ಹಿಂದ್ಗಡೆ ಮುಂದ್ಗಡೆ ತೆಗಿಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ಇಲ್ಲಿ ಸಣ್ಣ ನಮಗೆ ಇರುವಂತ ತೆಳುವಾದ ಸಣ್ಣ ವರ್ಮ್ಸ್ ಹೇಳ್ತಾರೆ, ಅದಿರುತ್ತೆ. ಅದರಿಂದ ಅದನ್ನು ತೆಗೆದು ಬಿಸಾಡಬೇಕು ಅಂತ ಹೇಳ್ತಾರೆ. ಓಕೆ. ಸೊ ಅದಕ್ಕೆ ಯಾರು ಕೂಡ ಎಲೆ ಕೊಟ್ರೆ ಫಸ್ಟ್ ಅದನ್ನ ತೆಗೆದು ಹೌದು ಹೌದು. ಇದರ ಟೇಸ್ಟ್ ಹೇಗೆ ಬರುತ್ತೆ ಅನ್ನೋದೇ ತುಂಬ ಕುತೂಹಲಕಾರಿಯಾಗಿದೆ ನನಗಂತೂ. ಪಾನ್ ತಿಂದಾಗ ಅನ್ಸುತ್ತಾ ಅಥವಾ ಹೇಗೆ ಅನ್ಸುತ್ತೆ ಅಂತ. ಹೆಚ್ಚು ಕಡಿಮೆ ಪಾನು ನೀವು ತಿಂತೀರಲ್ಲ, ಪಾನು ಹಾಕಿ ಕೊಡ್ತಾರಲ್ಲ, ಗುಲ್ಕರ್ನ್ ಎಲ್ಲ ಹಾಕಿ ಕೊಡ್ತಾರಲ್ಲ, ಅದೇ ಫ್ಲೇವರೇ ಬರುತ್ತೆ. ಇದರಲ್ಲಿ ಸ್ವಲ್ಪ ಬೆಲ್ಲ ಜಾಸ್ತಿ ಮತ್ತೆ ಕಾಯಿ ತುರಿ ಹಾಕಿದೀವಲ್ಲ, ಅದ್ರ ಫ್ಲೇವರ್ ಸ್ವಲ್ಪ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಹಾಗಾದ್ರೆ ಖಂಡಿತವಾಗ್ಲೂ ಈ ಮದುವೆ ಮನೆಗಳಲ್ಲಿ ಎಲ್ಲ ಬೇರೆ ಬೇರೆ ಡಿಶಸ್ ಇರುತ್ತಲ್ಲ, ಸೊ ಸ್ವೀಟ್ ಪಾನ್ ಜೊತೆಗೆ ಇದನ್ನು ಕೂಡ ಒಂದು ಖಂಡಿತವಾಗ್ಲೂ ಬಡಿಸ್ಕೊಳ್ತಾರೆ. 2 ಸ್ಪೂನು ಗುಲ್ಕನ್ ಹಾಕ್ತೀನಿ, ಅದು ನಿಮಗೆ ರೋಸ್ ಫ್ಲೇವರ್ ಸಹ ಸಿಗುತ್ತೆ, ಹೆಲ್ತಿಗೂ ಸಹ ಒಳ್ಳೆಯದು. ಈಗ ಇದನ್ನು ಹಾಕಿ. ಈಗ ಪೂರ್ತಿಯಾಗಿ ಹೆಚ್ಕೊಂಡಾಗ ಗೊತ್ತೇ ಆಗೋದಿಲ್ಲ ಇದು ವೀಳ್ಯದೆಲೆ ಅಂತ ಹೇಳಿ. ಬೇಕಾದವರು ಸ್ವಲ್ಪ ತುಪ್ಪ ಬೇಕಿದ್ರೆ ಹಾಕ್ಕೊಳ್ಬೋದು ಪರಿಮಳಕ್ಕೆ, ಹಾಗೆ ಸಹ ಮಾಡ್ಬೋದು. ಇದು ಮಾಡಿಟ್ಕೊಂಡ್ರೆ ಬೇಗ ಬೇಗನೆ ಮುಗಿಸ್ಕೊಳ್ಬೇಕಾ ಹೇಗೆ? ಯಾಕೆಂದ್ರೆ ಎಲೆ ಇದೆ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೆ ಏನು ಒಂದು ವಾರ ತನಕ ಇಡ್ಬೋದು, ಫ್ರಿಜ್ ಅಲ್ಲಿ ಇಟ್ರೆ ಏನಾಗೋದಿಲ್ಲ. ಆದ್ರೆ ಅದ್ರ ಫ್ಲೇವರ್ ಗ್ರಾಜುಯಲಿ ಕಡಿಮೆ ಆಗ್ತಾ ಬರುತ್ತೆ, ಫ್ರೆಶ್ನೆಸ್ ಇರೋದಿಲ್ಲ, ಅದು ಹೋಗ್ತಾ ಇರುತ್ತೆ ವಿಳ್ಯದೆಲೆ ಫ್ಲೇವರ್. ಈಗ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ, ಬಿಡ್ತಾ ಇದೆ. ಹೌದು. ಈಗ ಇದನ್ನ ಒಂದು ಲಂಪ್ ಆಗಿ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಇನ್ನೊಂದು ಬೌಲಿ ಬಗ್ಸಿ ತಣಿದ ಮೇಲೆ ಉಂಡೆ ಕಟ್ಟಿ ತೆಗಿತೇನೆ. ಈಗ ನಂಗೆ ಒಂದು ಪ್ಲೇಟ್, ಒಂದು ಪ್ಲೇಟ್ ಕೊಡಿ. ಥ್ಯಾಂಕ್ ಯು. ಸೊ ಸ್ವಲ್ಪ ತಣ್ಣಗಾದ ನಂತರವೇ ಅದನ್ನು ಉಂಡೆ ಕಟ್ಕೊಳಕ್ಕಾಗೋದು. ಬೆಲ್ಲ ಆ್ಯಕ್ಚುಲಿ ತೀರಾ ಬಿಸಿ ಇರುವಾಗ ಅದನ್ನು ಮುಟ್ಟಕ್ಕಾಗಲ್ಲ, ಕೈ ಮತ್ತೆ ಸುಟ್ಟೋಗುತ್ತೆ. ನೀವು ಕಟ್ಟುವಾಗ ಕೈ ಅಂಟಬಾರ್ದು ಅಂತ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಇಲ್ಲದಿದ್ರೆ ಸ್ವಲ್ಪ ಏನಾದ್ರು ಎಣ್ಣೆ ಒಂಚೂರು ಕೈ ಪಸೆ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಆಗುತ್ತೆ. ಸೊ ಇದಕ್ಕೆ ಮಧ್ಯದಲ್ಲಿ ಬೇಕಾದ್ರೆ ಇನ್ನೂ ಸ್ವಲ್ಪ ಅದನ್ನ ಡಿಫ್ರೆಂಟ್ ಆಗಿ ನನಗೀಗ ಹೊಳಿತಾ ಇದೆ, ಚೆರಿ ಇಟ್ಕೊಳ್ಬಹುದು, ಮಧ್ಯದಲ್ಲಿ ಇಟ್ಟು ಉಂಡೆ ಕಟ್ಟಿದ್ಮೇಲೆ ನಾವು ಬಾದಾಮು ಪೀಸಸ್ ಸ್ಕ್ರೇಪ್ ಮಾಡಿ ಅದನ್ನ ಹಾಕ್ಬಹುದು. ನಾನೀಗ ಪಾನಿಗೆ ಐಟಮ್ ಸರಿ ಹೋಗ್ತದೆ ಅಂದ್ಬಿಟ್ಟು ಪಾನ್ ತಿನ್ನುವ ಹಾಕ್ತಾವಲ್ಲ ಅದನ್ನೇ ತಂದು ರೋಲ್ ಮಾಡುವಾಗ ಮೇಲೆ. ಸೊ ಹೇಗೆ ಕೂಡ ನೀವು ಹೇಳಿದಾಗೆ ಇದು ಊಟದ ನಂತರ ಒಂದು ಹಾಗೆ ಲಡ್ಡು ಸ್ವೀಟ್ ಕೊಟ್ಟಾಗೂ ಆಯ್ತು, ಹಾಗೇನೆ ಡಿಫರೆಂಟ್ ಮಾಡಿದ್ರೆ ಎಲ್ಲರೂ ಅದನ್ನು ಸ್ಟಾರ್ಟ್ ಮಾಡ್ಬೋದು ಖಂಡಿತ. ಸೊ ನೆಕ್ಸ್ಟ್ ಅಂತೂ ಎಲ್ಲ ಮದುವೆ ಮನೆಗಳಲ್ಲಿ ಮೆನು ಇದ್ದೇ ಇರುತ್ತೆ, ಗ್ಯಾರಂಟಿ. ನಮ್ಮ ಕೈ ಅಂಟುತ್ತೆ ಅಂದ್ರೆ ಸ್ವಲ್ಪ ತುಪ್ಪ ಹಾಕಿ ಕೈಯಲ್ಲಿ ರೋಲ್ ಮಾಡ್ಬೋದು.
ಇದೆಯಲ್ಲ ಇದರಲ್ಲಿ ರೋಲ್ ಮಾಡಿದರೆ ಅದು ಅಂಟುತ್ತೆ ಸ್ವಲ್ಪ ಬಿಸಿ ಇದ್ದಾಗ. ಹಾಂ ಹಾಂ ಹಾಂ. ಸೊ ಯಾವುದು ನಮಗೆ ಫ್ಲೇವರ್ಸ್ ಬೇಕು ಅದರಲ್ಲಿ ಆ ಥರ ಹೊರಳಿಸ್ಕೊಂಡು ಬೇಕಾದ್ರೆ ಕೊಬ್ಬರಿ ತುರಿ ಇದ್ರೆ ಕೊಬ್ಬರಿ ತುರಿ ಹಾಕ್ಬೋದು. ಅದಿಲ್ಲ ಅಂತಂದ್ರೆ ನಿಮಗೆ ಬಾದಾಮು ಪಿಸ್ತಾ ಇದೆಲ್ಲ ಇದ್ರೆ ಡ್ರೈ ಫ್ರೂಟ್ಸು ಅದನ್ನು ಸ್ವಲ್ಪ ಸ್ಕ್ರೇಪ್ ಮಾಡಿಬಿಟ್ಟು ಅದ್ರ ಮೇಲೆ ಉದುರಿಸ್ಬೋದು. ಚೆರ್ರಿ ಬೇಕಿದ್ರೆ ಚೆರ್ರಿ ಹಾಕ್ಬೋದು, ಅವರವರ ಲೈಕಿಂಗ್ಸ್ ಹೇಗೆ. ಎಕ್ಸಾಕ್ಟ್ಲಿ. ಹಾಂ, ಈಗ ಪಾನ್ ಖುಷ್ಬು ಲಡ್ಡು ರೆಡಿ. ಪಾನ್ ಖುಷ್ಬು ಲಡ್ಡು, ಅದರ ಫ್ಲೇವರ್ ಬರುತ್ತಲ್ಲ ಅದಕ್ಕೆ. ಓಕೆ, ಹಾಗೆ ಅದಕ್ಕೆ ಪಾನ್ ಖುಷ್ಬು ಲಡ್ಡು. ಎಸ್, ತಗೊಳ್ಳಿ, ಟೇಸ್ಟ್ ನೋಡಿ. ನೀವು ತಗೊಳ್ಳಿ. ನಾನು ತಗೊಳ್ತೀನಿ, ತಗೊಳ್ಳಿ. ಎಸ್, ಖುಷ್ಬು ಅಲ್ಲಂತೂ ಪಾನ್ ಇದ್ದೇ ಇದೆ ಇದರಲ್ಲಿ, ಗೊತ್ತಾಗ್ತಾ ಇದೆ. ಆ ಗುಲ್ಕಂದ್ ಪಾನ್ ಎಲ್ಲ ಫ್ಲೇವರ್ ಬರ್ತಾ ಇದೆ, ಸ್ವೀಟ್ ಪಾನ್ ಹಾಗೆ. ಎಸ್, ಸೂಪರ್ ಇದೆ. ಯೂಶುವಲಿ ಸ್ವೀಟ್ ಪಾನ್ಗೆ ಅದರ ಒಳಗೆ ಎಲ್ಲ ತುಂಬ್ತಾರೆ, ಇದು ಪೂರ್ತಿಯಾಗಿ ಬ್ಲೆಂಡ್ ಆಗಿ ಅದರಲ್ಲೇ ಇದೆ. ಸೂಪರ್, ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ವಾವ್, ಸೂಪರ್. ಸೊ ಪಾನ್ ಖುಷ್ಬು ಲಡ್ಡು ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪಾನ್ ಖುಷ್ಬು ಲಡ್ಡು ತಯಾರಿಸುವ ವಿಧಾನ: ಮೊದಲು ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದೆಳೆ ಪಾಕ ಬರುವವರೆಗೂ ಕುದಿಸಿ. ಒಂದೆಳೆ ಪಾಕ ಬಂದ ನಂತರ ರುಬ್ಬಿದ ತೆಂಗಿನ ತುರಿ ಹಾಕಿ ಬೇಯಿಸಿ. ಆನಂತರ 2 ಚಮಚ ಗುಲ್ಕಂದ್, ಸಣ್ಣಗೆ ಹೆಚ್ಚಿದ ವೀಳ್ಯದೆಲೆ ಸೇರಿಸಿ 1 ಮುದ್ದೆ ಬರುವವರೆಗೂ ಮಗುಚುತ್ತಾ ಬೇಯಿಸಿಕೊಳ್ಳಿ. ತಣ್ಣಗಾದ ನಂತರ ಮೌತ್ ಫ್ರೆಶ್ನರ್ ಸ್ಪ್ರಿಂಕ್ಲರ್ನಲ್ಲಿ ಹೊರಳಿಸಿ. ಈಗ ಆರೋಗ್ಯಕರ ವೀಳ್ಯದೆಲೆ ಅಥವಾ ಪಾನ್ ಖುಷ್ಬು ಲಡ್ಡು ಸವಿಯಲು ಬಲು ಚೆನ್ನ. ಸೂಪರ್ ಟೇಸ್ಟ್, ತುಂಬಾ ಟೇಸ್ಟಿಯಾಗಿದೆ. ನೀವಂತೂ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಿ ಅಂತ ನನಗಂತೂ ಗೊತ್ತು, ಸಖತ್ತಾಗಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಅಂತ ನೋಡೋಣ ಸಣ್ಣ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೂಪರ್ಬ್ ಆಗಿರುವಂಥ ಮೌತ್ ಫ್ರೆಶ್ನಿಂಗ್ ಸೂಪರ್ಬ್ ರೆಸಿಪಿ ಅಂತ ಹೇಳಿದರೆ, ಸೊ ವೀಳ್ಯದೆಲೆಯ ಲಡ್ಡು ಸಖತ್ತಾಗಿತ್ತು. ಸೊ ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಬನ್ನಿ ಕೇಳೋಣ. ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ನಾನು ಬೀಟರ್ ಲೀವ್ಸಿಂದ ಒಂದು ಖಾರ ರಸಮ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವತ್ತೆಲ್ಲ ಬೀಟರ್ ಲೀಫ್ದಾ? ಹೌದು. ಹೋ, ವೆರಿ ನೈಸ್. ಫುಡ್ ಮನೇಲಿರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡೋಂಥದ್ದು. ಸೊ ಅದಂತೂ ಸಖತ್ತಾಗಿತ್ತು ಲಡ್ಡು. ಸೊ ನಾನಂತೂ ಖಂಡಿತವಾಗ್ಲೂ ಅದನ್ನ ಟ್ರೈ ಮಾಡೇ ಮಾಡ್ತೀನಿ. ಸೊ ನೆಕ್ಸ್ಟ್ ಇದೇ ಹೇಗಿರುತ್ತೆ? ರಸಮ್. ಸೊ ದಿನನಿತ್ಯ ಊಟಕ್ಕೆ ಆಗುವಂಥದ್ದು. ಹೌದು, ರಸಮ್ ನಾವು ಇದು ಸೂಪ್ ಹಾಗೂ ಕುಡಿಬಹುದು. ಇದನ್ನ ಇದು ಒಗ್ಗರಣೆ ಇದೆಲ್ಲ ಹಾಕ್ತಿವಲ್ಲ, ಸೀಸನಿಂಗ್ ಮಾಡದಿದ್ರೆ ನಾವು ಅದನ್ನ ಸೂಪ್ ಆಗಿ ಬಿಸಿ ಬಿಸಿ ಕುಡಿಬಹುದು. ನಿಮಗೆ ಇವಾಗ ಶೀತ ಇದೆಯಲ್ಲ, ಇದು ಮಾಡ್ಕೊಂಡು ಕುಡಿದ್ರೆ ಹೋಗ್ತದೆ. ಓ, ವೆರಿ ನೈಸ್. ಸೊ ನನಗಂತೂ ಈಗ ಶೀತ ಇದೆ, ನಂಗೆ ರಸಮ್ ಬೇಡ, ನಂಗೆ ಸೂಪ್ ಆಗ್ಬೋದು. ರಸಮ್ ತರ ಮಾಡ್ಕೊಟ್ರು ಪರವಾಗಿಲ್ಲ, ತೊಂದರೆ ಇಲ್ಲ, ಕುಡಿತೀನಿ. ಸೊ ಶುರು ಮಾಡೋಣ. ಎಸ್, ಫಸ್ಟ್ ಇದಕ್ಕೆ ಕಡಾಯಿ ತಗೊಳ್ಳಿ. ಗ್ಯಾಸ್ ಆನ್ ಮಾಡ್ಕೊಳ್ಳೋದಾ? ಸ್ವಲ್ಪ ಆಯಿಲ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಸಾಕು. ಸೊ ಎಲ್ಲವೂ ಹೆಲ್ದಿ. ನಮ್ಮ ಆಯಿಲ್ ಕೂಡ ಹೆಲ್ದಿ ಆಯಿಲ್. ವಿತೌಟ್ ಆಯಿಲ್ ಸಹ ಮಾಡ್ಬೋದು. ಸೂಪ್ ಮಾಡೋಕ್ಕಾದ್ರೆ ಆಯಿಲೇ ಬೇಡ, ನಾವು ಡೈರೆಕ್ಟ್ ಈ ಟೊಮೆಟೊ ಹಾಕಿ ಮತ್ತೆ ಹಸಿಮೆಣಸು ಹಾಕಿ ಸ್ವಲ್ಪ ಮಾಡಿಸಿ ಉಪ್ಪು ಹಾಕಿ. ಇದೀಗ ಫಸ್ಟ್ ಈಗ ನಾವು ರಸಮ್ ಅಂತ ಹೇಳೋದ್ರಿಂದ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಮತ್ತೆ ಮಾಡಿಸುವ. ಸರಿ, ಈಗ ನಾನು ಸ್ವಲ್ಪ ಇದಕ್ಕೆ ಬೇಕಾದ ಐಟಮ್ಸ್ ಮೊದಲು ಹೇಳ್ತೇನೆ. ಹೇಳಿ. ಇದಕ್ಕೆ ಟೊಮೆಟೊ 1 ಕಪ್ಪು, ಕೋರಿಯಂಡರು ಗಾರ್ನಿಶಿಂಗ್ಗೆ,
ಮುಖ್ಯವಾಗಿ ಬೇಕಾಗಿರೋದು ಅದರಿಂದ ಬೀಟಲ್ ಲೀವ್ಸು, ವೀಳ್ಯದೆಲೆ, ಮತ್ತು ಇದು ಜೀರಿಗೆ, ಸಾಲ್ಟ್, ಉಪ್ಪು, ಸಾಸಿವೆ, ಬೆಳ್ಳುಳ್ಳಿ ಸಣ್ಣ ಕತ್ತರಿಸ್ಕೊಂಡಿದ್ದೀನಿ, ಮತ್ತು ಒಳ್ಳೆ ಮೆಣಸು, ಹಳದಿ, ಇದು ಕರಿಬೇವು. ಇಷ್ಟೇ ಐಟಮ್ಸು, ಎಲ್ಲ ಹೆಲ್ದಿ ಐಟಮ್ಸೇ, ಸ್ಪೈಸಿ ತುಂಬ ಇಲ್ಲ, ಮೈಲ್ಡ್ ಇರುತ್ತೆ, ಹೆಲ್ತಿಗೆ ಎಲ್ಲ ಒಳ್ಳೆ. ವೆರಿ ನೈಸ್. ಸೊ ಬೀಟಲ್ ಲೀಫ್ ಇದೆ ಅಂತ ಹೇಳಿದ್ರೆ ಇದು ಅದರಲ್ಲೇ ಗೊತ್ತಾಗುತ್ತೆ ಅದು ಹೆಲ್ದಿ ಅಂತ. ಮತ್ತೆ ಯೂಸ್ ಮಾಡೋದಷ್ಟೇ ನಾವು ಹೆಚ್ಚು ಒಳ್ಳೆ ಮೆಣಸು ಶೀತಕ್ಕೆ ಒಳ್ಳೆಯದು. ಇದು ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಇಡುತ್ತೆ, ಅದು ಸಹ ಹೆಲ್ತಿ ಒಳ್ಳೆಯದು. ಮತ್ತು ಇದು ಅರಿಶಿನ ಆಂಟಿಸೆಪ್ಟಿಕ್ ಮಾಮೂಲಿ ಗೊತ್ತು, ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದು ಜೀರ್ಣಕ್ಕೂ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್, ಟೊಮೆಟೊ ಒಳ್ಳೆಯದು. ಓಕೆ. ಸೊ ಎಲ್ಲ ಎಷ್ಟೆಲ್ಲ ನಾಲೆಜ್ ಇಟ್ಕೊಂಡಿದ್ರಿ ಯಾವುದಕ್ಕೆ ಒಳ್ಳೇದು ಅಂತೇಳಿ. ಸೊ ಮನೇಲಿ ಈ ಥರ ಲಿಸ್ಟ್ ಮಾಡ್ಕೊಂಡು ಟೊಮೆಟೊ ಇದಕ್ಕೆ ಒಳ್ಳೇದು, ಅದು ಇದಕ್ಕೆ ಒಳ್ಳೇದು, ಈ ಥರ ಲಿಸ್ಟ್ ಇರುತ್ತೆ. ಹಾಗೇನಿಲ್ಲ, ನಮಗೆ ಗೊತ್ತಿಲ್ಲ ಸ್ವಲ್ಪ. ವೆರಿ ನೈಸ್. ಸೊ ಎಣ್ಣೆ ಕೂಡ ಬಿಸಿ ಆಯಿತು, ಶುರು ಮಾಡೋಣ. ನಾನು ಸ್ವಲ್ಪ ಸಾಸಿವೆ ಹಾಕ್ತೀನಿ, 1 ಸ್ಪೂನ್ ಬೇಕು. ಓಕೆ. ಇದಕ್ಕೆ 1/2 ಸ್ಪೂನು ಜೀರಿಗೆ ಸಾಸಿವೆ ಹಾಕ್ತೀನಿ, ಮಸ್ಟರ್ಡ್. ಸಾಮಾನ್ಯ ಒಗ್ಗರಣೆ ಅಂತ ಹೇಳಿದರೆ ಸಾಸಿವೆ ಜೀರಿಗೆ ಬೇಕೇ ಬೇಕು. ಕರಿಬೇವು ಇಲ್ಲ, ಇದು ಮನೆಯದ್ದೇ ಕರಿಬೇವೆಲ್ಲ. ಅದು ಈಗ ಸಾಸಿವೆ ಸ್ವಲ್ಪ ಚಟಪಟ ಅನ್ನುತ್ತಲ್ಲ, ಆಗ ಒಗ್ಗರಣೆ ಆಗಿದೆ ಅಂತ. ಸ್ವಲ್ಪ ಬೇಗ ಹಾಕ್ಲೂಬಾರ್ದು, ಬೇಗ ಹಾಕಿದ್ರೆ ಅದು ಪರಿಮಳ ಇರೋದಿಲ್ಲ, ಹಾಗೆ ಸ್ವಲ್ಪ ಚಟಪಟ ಆಗಿ ಸ್ವಲ್ಪ ಇದು ನಮಗೆ ಕಹಿ ಬರುತ್ತೆ. ಹೌದು. ಈಗ ಸಿಡಿತಾ ಇದೆ, ಈಗ ಇದು ಆಯಿತು ಅಂತ ಸಾಸಿವೆ ಸಿಡಿಬೇಕು. ಸ್ವಲ್ಪ ಚಟಪಟ. ಈಗ ಈ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಮತ್ತು ಹಸಿಮೆಣಸು, ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋದು. ನಾನು ಈಗ 2 ಹಸಿಮೆಣಸು ಹಾಕ್ತಾ ಇರೋದು. ಈಗ ಸಿಗೋ ಟೊಮೆಟೊ ಸ್ವಲ್ಪ ಹುಳಿ ಇದೆ. ಸ್ವಲ್ಪ ದಿನ ಎಲ್ಲ ಜಾಮೂನ್ ಟೊಮೆಟೊ ಅಂತ ಸಿಗ್ತಾಯಿತ್ತು, ಅದು ಹುಳಿ ಇರ್ತಿತ್ತಲ್ಲ. ಆಗ ನೀವು ಅದಕ್ಕೆ ಸ್ವಲ್ಪ ಟ್ಯಾಮರಿಂಡ್, ಇದು ಹುಣಸೆ ಹುಳಿ, ಅದನ್ನು ಸ್ಕ್ವೀಸ್ ಮಾಡಿ ರಸ ತೆಗೆದು ಹಾಕ್ಬೋದು. 2 ಈಕ್ವಲ್ ಅಮೌಂಟ್. ಹುಳಿ ಟೊಮೆಟೊ ಇದ್ರೆ ಅದೇ. ಕೆಲವ್ರಿಗೆ ಟೊಮೆಟೊವೇ ಇಷ್ಟ ಇಲ್ಲದಿದ್ದರೂ ಹುಣಸೆ ಹುಳಿಲೇ ಮಾಡ್ಬೋದು, ಹುಣಸೆ ರಸ ತೆಗೆದು. ಈಗ ನಾನು ಬರೀ ಟೊಮೆಟೊ ಹಾಕ್ತಾ ಇದ್ದೀನಿ, 2 ಟೊಮೆಟೊ ಹಾಕಿದ್ದೀನಿ ಇದರಲ್ಲಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗಲಿಕ್ಕೆ ಒಂದು ಸಿಂಪಲ್ ಟಿಪ್ಸ್ ಅಂದರೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಇದಾಗುತ್ತೆ. ಒಂದು 1/2 ಸ್ಪೂನ್ ಉಪ್ಪು ಹಾಕ್ತೀನಿ. ಅರಿಶಿನ, ಈ ರಸಮ್ಗೆ ಮಾತ್ರ ಅರಿಶಿನ ಹಾಕೋದು, ಸೂಪ್ಗಾದರೆ ಅರಿಶಿನ ಬೇಡ. ಈಗ ಇದನ್ನು ನನಗೆ ಕುಟ್ಟ ಕಲ್ಲು ಬೇಕು ಇದು, ಯಾಕೆಂದರೆ ನಾನು ಗ್ರೈಂಡ್ ಮಾಡಿದ್ರೆ ಅಷ್ಟು ಅದ್ರ ಫ್ಲೇವರು ಚೆನ್ನಾಗಿಲ್ಲ, ಮಿಕ್ಸಿಯಲ್ಲಿ ಮಾಡಿರೋದು. ಅದಕ್ಕೆ ಒಳ್ಳೆ ಮೆಣಸು ಇದಕ್ಕೆ ಹಾಕ್ತಾ ಇದ್ದೀನಿ, ಒಂದು 1/2 ಸ್ಪೂನು. ಇಷ್ಟು ಹಾಕ್ತಾ ಇದ್ದೀನಿ. ಜೀರಿಗೆ, ಇದೆಲ್ಲ ಹಸಿಯೇ. ಸೊ ಕರಿಮೆಣಸು ಮತ್ತು ಜೀರಿಗೆ 2 ಹಸಿಯಾಗಿ, ಹೌದು, ಸ್ವಲ್ಪ ಕ್ರಷ್ ಮಾಡೋದು, ಗ್ರೌಂಡ್ ಮಾಡ್ಕೊಂಡ್ರೆ ಆಯಿತು. ಹೌದು. ಇದು ತುಂಬ ಆಗೋದು ಬೇಡ, ಒಂದು ಕೋರಸ್ ಗ್ರೌಂಡ್ ಅಂತ ಹೇಳ್ತಾರೆ, ಆದರೆ ಹಾಕು. ಅಂದರೆ ಪೂರ್ತಿ ನಯ ಬೇಡ, ತರಿಯಾಗಿ. ಈಗ ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ಇದನ್ನು ಅಷ್ಟೇ ಚಾಪ್ ಮಾಡಿದ್ದೀನಿ, ಬೆಳ್ಳುಳ್ಳಿ. ಅದನ್ನು ಸ್ವಲ್ಪ ಕ್ರಷ್ ಮಾಡಿದರೆ ಅದ್ರದ್ದು ಫ್ಲೇವರ್ ಬಿಡುತ್ತೆ. ಈಗ ಇದಕ್ಕೆ ನೀರು ಹಾಕಿ ಒಂದು 1/2 ಲೀಟ್ರ್ ಅಷ್ಟು ನೀರು ಸಾಕಾ? ಸ್ವಲ್ಪ ಸಾಕು. ಈಗ ಆಗ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ಲ, ಇನ್ನು ಸ್ವಲ್ಪ ಬೇಕಾಗ್ಬೋದು. ಹಾಕಿ ಉಪ್ಪು ಅದು ನೋಡಿಕೊಂಡು ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೋದು, ಜಾಸ್ತಿ ಆದರೆ ಸ್ವಲ್ಪ ಕಷ್ಟ. ಈಗ ನಾನು ವೀಳ್ಯದೆಲೆನ ಇದನ್ನು ಚಾಪ್ ಮಾಡ್ತೇನೆ. ಹಾಗೆ ಇದನ್ನು ಮೇಲೆ ತುದಿ ಚೊಟ್ಟಿನ ಭಾಗ ಮತ್ತು ಹಿಂಬದಿ ಭಾಗ ತೆಗೆಯಬೇಕು. ಈ ಕೆಲವರು ಇದನ್ನು ಮಿಕ್ಸಿಗೆ ಹಾಕಿ ಡೈರೆಕ್ಟ್ ಪೇಸ್ಟ್ ಮಾಡಿ ಹಾಕ್ತಾರೆ, ಅದು ಸೂಪಿಗೆ ಅದು ಒಳ್ಳೆಯದಾಗುತ್ತೆ.
ಸೂಪಿಗೆ ಅದು ಹಾಕಿದಾಗ ಕುಡಿಲಿಕ್ಕೆ. ಅದು ಇದನ್ನು ಅಷ್ಟೇ ಎಲ್ಲ ಗ್ರೈಂಡ್ ಮಾಡಿ ಮಿಕ್ಸಿಗೆ ಹಾಕ್ಬೋದು ಸೂಪ್ಗಾದ್ರೆ. ಈಗ ನಂತರ ಹೌದು, ಈಗ ರಸಮ್ಗಾದ್ರಿಂದ ನಾನು ಇದು ಅನ್ನಕ್ಕೆ ತಿನ್ನೋದ್ರಿಂದ ಇದನ್ನ ಸ್ವಲ್ಪ ಚಾಪ್ ಮಾಡಿ ಹಾಕ್ತೇನೆ. ಇದು ಒಂದು ಕುದಿ ಬಂದ ಮೇಲೆ ಇದು ಹಾಕಬೇಕು. ತುಂಬಾ ಹೊತ್ತು ಇದನ್ನು ಕುದಿಸಿದ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಅದು. ಈಗ ಕೆಲವು ತಕ್ಷಣವೇ ತಕ್ಕೊಳ್ಬೇಕು. ಕೊನೆ ಹಂತದ ಸ್ವಲ್ಪ ಕುದಿ ಬರುತ್ತಲ್ಲ, ಆಗ ಇದನ್ನ ಹಾಕಿ ಒಂದು 5 ಮಿನಿಟ್ ಲಿಡ್ ಮುಚ್ಚಿಟ್ರೆ ಸಾಕು. ಈಗ ನೀವು ಹೇಳಿದ್ರಿ ಸೂಪ್ಗಾದ್ರೆ ಇದನ್ನೆಲ್ಲ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಬಹುದು. ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ಅದನ್ನ ಈ ಪೇಸ್ಟ್ ಅನ್ನ ಲಾಸ್ಟ್ ಅಲ್ಲಿ ಹಾಕ್ಬೇಕು ಒಂದು ಕುದಿ ಬಂದ ಮೇಲೆ. ಇದಕ್ಕೆ ಬೆಲ್ಲ ಬೇಕಾದವರು ಬೆಲ್ಲ ಹಾಕ್ಬೋದು. ನಾನೀಗ ಬೆಲ್ಲ ಇಲ್ಲ, ಏನು ಹಾಕ್ತಾ ಇಲ್ಲ, ಎಲ್ಲ ಸ್ವಲ್ಪ ಹೆಲ್ದಿಯಾಗೇ ಇರ್ಲಿ ಬಿಡ, ಹಾಗೆ ಮಾಡ್ತಾ ಇದ್ದೀನಿ, ಬರೀ ಉಪ್ಪು ಮಾತ್ರ. ಒಳ್ಳೆ ಕುದಿ ಬರ್ತಾ ಇದೆ. ಈಗ ಒಳ್ಳೆ ಕುದಿ ಬಂತಲ್ಲ, ಈ ಕುದಿ ಬಂದ ಲಾಸ್ಟ್ ಸ್ಟೇಜ್ ಅಲ್ಲಿ ಇದನ್ನ ಹಾಕಿ ಮತ್ತೆ ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟರೆ ಸರಿ. ಹಾಕಿದ ತಕ್ಷಣ ಲಿಡ್ ಇಟ್ಕೊಳ್ಳೋದಾ? ಹೌದು, ಇಡ್ತೀನಿ. ಈಗ ಅದು ಆಫ್ ಮಾಡಬೇಕು, ಗ್ಯಾಸ್ ಆಫ್ ಮಾಡ್ಕೊಳ್ಳೋದು. ಹಾಕಿದ ತಕ್ಷಣ ಲಿಡ್ ಇಟ್ಟು ಆಫ್ ಮಾಡ್ಕೊಳ್ಳೋದು. ಮಾಡಿ ಅದು ಬೇಯುತ್ತದೆ ಹಬೆ. ಓ, ಅದೇ ಇದರಲ್ಲಿ ಬಿಸಿಯಲ್ಲಿ ಬೇಯುತ್ತೆ, ಹೆಚ್ಚಿಗೆ ಬೇಯಬೇಕು ಅಂತ ಬೇಕು ಅಂತಿಲ್ಲ ಲಾಸ್ಟ್. ನೀವು ಬಿಟ್ಲೂಬಹುದು, ಬಿಟ್ರೇನು ಹಾರ್ಮ್ ಏನಿಲ್ಲ. ಅದು ಸ್ವಲ್ಪ ಕಹಿ ಬರ್ಬೋದು, ಕಹಿ ಬರುತ್ತೆ. ಈಗ ಒಂದು 5 ಮಿನಿಟ್ಸ್ ಆಯ್ತಲ್ಲ, ಇದು ಹಬೆಯಲ್ಲೇ ಒಳಗೆ ಸ್ವಲ್ಪ ಬೆಂದಿರುತ್ತೆ, ಸಾಕು. ಈಗ ತೆಗಿಯುವ. ಅದು ಫ್ರೆಶ್ನೆಸ್ ಸ್ವಲ್ಪ ಅದ್ರದ್ದು ಹಾಗೆ ಇರಲಿ ಅಂತ ಕುದಿಸಿದ್ರೆ ಅದು ಪೂರ ಬಾಡಿ ಅದು ಫ್ರೆಶ್ನೆಸ್ ಹೊರಟೋಗುತ್ತೆ. ಸೊ ಈಗ ಇದು ರೆಡಿ ಆಗಿದೆ. ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕಿ. ಸೊ ಸೂಪ್ ಬೌಲೇ ರೆಡಿ ಇಟ್ಕೊಂಡಿದ್ದೀರಿ. ಸೊ ಬೆಸ್ಟ್, ಸೂಪ್ ತರನು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಸೂಪ್ ತರನು ಆಗುತ್ತೆ. ಇದು ಅನ್ನಕ್ಕೆ ಹಾಕೊಂಡು ರಸಮ್ ತಂತೇನೆ ಕುಡಿ. ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೋರಿಯಂಡರ್, ಇದು ಆ್ಯಸ್ ಯೂಶುವಲಿ ಬೇಕು ಅಂತ ಇಲ್ಲ, ಬೇಕಾದ್ರೆ ಹಾಕೊಳ್ಳೋದು. ಇದು ಹಾಕಿದ್ರೆ ಅದ್ರ ಫ್ಲೇವರ್ ಸ್ವಲ್ಪ ಹೋಗುತ್ತೆ. ಓಕೆ, ಈಗ ನಮ್ಮ ಹೆಲ್ತಿ ಬೀಟಲ್ ಲೀವ್ಸ್ ರಸಮ್ ರೆಡಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ಸೂಪ್ ತರನೂ ಮಾಡ್ಕೊಳ್ಬಹುದು, ಮತ್ತೆ ರಸಮ್ ತರನು ಊಟಕ್ಕಾಗುತ್ತೆ, ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಒಂದು ನೆನ್ಪಿಟ್ಕೊಳ್ಬೇಕು ವೀಕ್ಷಕರು, ಅರಿಶಿನ ಮತ್ತೆ ಇದು ಒಗ್ಗರಣೆ ಸೂಪಿಗೆ ಹಾಕೋದು ಬೇಡ. ಅದ್ರ ಬದಲು ಇನ್ಸ್ಟೆಡ್ ಬೇಕಿರೋದವರು ಬೆಣ್ಣೆ ಹಾಕಬಹುದು ಸ್ವಲ್ಪ. ಬೆಣ್ಣೆ ಸೂಪಿಗಾದ್ರೆ ಮೇಲೆಯಿಂದ, ಇಲ್ದಿದ್ರೆ ಫ್ರೆಶ್ ಕ್ರೀಮ್ ಕೂಡ ಹಾಕೊಳ್ಬಹುದು ಬೇಕಿದ್ರೆ. ಥ್ಯಾಂಕ್ ಯು ಸೋ ಮಚ್. ಒಂದರಲ್ಲೇ 2 ಡಿಶ್ ಹೇಳ್ಕೊಟ್ಟಾಗಾಯ್ತು. ಎಸ್, ಬಿಸಿಯಾದಂತಹ ಸೊ ವೀಳ್ಯದೆಲೆಯ ರಸಮ್ ತುಂಬ ಚೆನ್ನಾಗಿರ್ಬೋದು, ಹೆಲ್ದಿ ಅಂತೂ ಖಂಡಿತವಾಗ್ಲೂ ಇದೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ವೀಳ್ಯದೆಲೆ ರಸಮ್ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ ಹಾಕಿ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಕುಟ್ಟಿ ಪುಡಿ ಮಾಡಿದ ಕರಿಮೆಣಸು ಹಾಗೂ ಜೀರಿಗೆ ಪುಡಿ, ಜಜ್ಜಿದ ಬೆಳ್ಳುಳ್ಳಿ, ಬೇಕಾಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಬೆಂಕಿ ಆರಿಸಿದ ನಂತರ ಸಣ್ಣಗೆ ಹೆಚ್ಚಿದ ವೀಳ್ಯದೆಲೆ ಹಾಕಿ 2 ನಿಮಿಷ ಮುಚ್ಚಿಡಿ. ಈಗ ಬಿಸಿ ಬಿಸಿ ವೀಳ್ಯದೆಲೆ ರಸಮ್ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಎಸ್, ಬಿಸಿ ಬಿಸಿಯಾಗಿರುವಂಥ ರಸಮ್ ಏನೋ ರೆಡಿ ಮಾಡಿಕೊಟ್ಟಿದ್ದೀರಿ ಮೇಡಮ್. ಸೊ ನನಗಂತೂ ರಸಮ್ ಬದಲಿಗೆ ಇದು ಸೂಪ್ ಥರ ಕುಡಿಯೋಣ ಅನಿಸ್ತಾ ಇದೆ. ಕುಡಿಲಾ? ಆಯಿತು, ಕುಡಿದಿ. ಸೊ ನಿಮ್ಮನ್ನು ಬಿಟ್ಟು ನಾನು ಒಬ್ಬಳೇ ಕುಡಿತಾ ಇದ್ದೀನಿ. ವೀಳ್ಯದೆಲೆ ಸಿಗ್ತಾ ಇದೆ. ನೀವು ಹೇಳಿದ್ರಿ ಕುದಿಸಿದ್ರೆ ಖಂಡಿತವಾಗ್ಲೂ ಇದು ಕಹಿ ಬರುತ್ತೆ. ಯಾಕೆಂದರೆ ನಾವು ಅದನ್ನು ಹಾಗೆ ಮುಚ್ಚಿಟ್ಟಿದ್ದೀವಿ. ಅದರ ಫ್ಲೇವರ್ ಕರೆಕ್ಟಾಗಿದೆ. ಸೊ ಇನ್ನೂ ಹೆಚ್ಚಿಗೆ ಆದರೆ ಕಹಿ ಬರೋ ಸಂಭವತೆ ಜಾಸ್ತಿ. ಬಟ್ ಅನ್ನದ ಜೊತೆಗೂ ಚೆನ್ನಾಗಿದೆ. ಸೊ ಹಾಗೆಯೇ ನನಗನ್ಸುತ್ತೆ ಇದು ಅನ್ನದ ಜೊತೆಗೆ ಬದಲು ಸೂಪ್ ಥರ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ 2 ಡಿಶ್ ಕೂಡ. ಆ್ಯಕ್ಚುಲಿ ವೀಳ್ಯದೆಲೆಯಲ್ಲಿ ಇಷ್ಟೊಳ್ಳೆ ರೀತಿಯಾದಂಥ ಒಂದು ಸಿಹಿ ತಿಂಡಿ ಕೂಡ ಮಾಡ್ಕೊಳ್ಬೋದು, ಹಾಗೆಯೇ ರಸಮ್ ಕೂಡ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ.
ಒಳ್ಳೆ ರುಚಿಕರವಾದಂಥ ಆರೋಗ್ಯ ಭರಿತ ಎಲ್ರಿಗೂ ಉಪಯೋಗವಾಗುವಂಥ ಒಂದು ಅಡುಗೆಯನ್ನೇ ಹೇಳ್ಕೊಟ್ಟಿದ್ರಿ. ನನಗಂತೂ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಸೊ ಆ ಲಡ್ಡು ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಇನ್ನು ಎಲ್ಲರೂ ಅದನ್ನು ಕಾಪಿ ಮಾಡೋದಂತೂ ಗ್ಯಾರಂಟಿ. ಯಾರು ಮನೇಲಿ ತುಂಬ ಚೆನ್ನಾಗಿದೆ, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಒಳ್ಳೆ ಅಡುಗೆನ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಇವತ್ತಿನ ಈ ಸಂಚಿಕೆ ಸೂಪರ್ ಆಸಮ್ ಮೈಂಡ್ ಬ್ಲೋಯಿಂಗ್ ತುಂಬಾ ಚೆನ್ನಾಗಿತ್ತು. ನನಗಂತೂ 2 ಡಿಶ್ ಕೂಡ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಎಲ್ಲ ಬೇಗ ನೋಟ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.